ಹೆದ್ದಾರಿಯಲ್ಲಿ ವಾಹನ ತಪಾಸಣೆ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ವೇಳೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಪೊಲೀಸ್ ಸಿಬ್ಬಂದಿ 2 ಕಾಲುಗಳನ್ನ ಹಾಗೂ ಇನ್ನೋರ್ವ ಪೊಲೀಸ್ ಸಿಬ್ಬಂದಿ 1 ಕಾಲನ್ನ ಕಳೆದುಕೊಂಡಂತಹ ಆಘಾತಕಾರಿ ಹಾಗೂ ದಯನೀಯ ಸ್ಥಿತಿಯ ಘಟನೆಯೊಂದು ಕೇರಳದ ಕಾಸರಗೋಡಿನಲ್ಲಿ ನಡೆದಿದೆ. ಕಾಯಿಂಗಾಡ್ ಪೊಲೀಸ್ ಠಾಣೆಯ ಸಿವಿಲ್ ಪೊಲೀಸ್ ಆಫೀಸರ್ಗಳಾದ ಚಿರುವತ್ತೂರು ಬಳಿಯ ಪಿಲಿಕೋಡ್ ನಿವಾಸಿ 32 ವರ್ಷ ಪ್ರಾಯದ ಕೆಎಂ ಸೂರಜ್ ಮತ್ತು ಚಿತ್ತಾರಿಕಲ್ ನಿವಾಸಿ ಅಲೋಷಿಯಸ್ ಮ್ಯಾಥ್ಯೂ ಎಂಬುವರೇ ಆ ಇಬ್ಬರು ದುರ್ದೈವಿ ಪೊಲೀಸರು. ಅಪಘಾತದಲ್ಲಿ ಗಾಯಗೊಂಡಿರುವ ಇಬ್ಬರೂ ಪೊಲೀಸ್ ಅಧಿಕಾರಿಗಳು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಜೂನ್ 18ರಂದು ಕಾಯಿಂಗಾಡ್ ಸಮೀಪದ ನೀಲೇಶ್ವರದ ಐಂಗೋತ್ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಪಘಾತ ಸಂಭವಿಸಿತ್ತು. ವಾಹನ ತಪಾಸಣೆಗಾಗಿ ರಸ್ತೆ ಬದಿ ಪೊಲೀಸ್ ಜೀಪ್ ನಿಲ್ಲಿಸಿದ ಇಬ್ಬರು ಪೊಲೀಸರು ಬಳಿಕ ತಮ್ಮ ವಾಹನದ ಹಿಂದೆ ನಿಂತಿದ್ದರು. ಅಷ್ಟರಲ್ಲಿ ನಿಯಂತ್ರಣ ತಪ್ಪಿ ವೇಗವಾಗಿ ಬಂದ ಕಾರೊಂದು ಅವರಿಗೆ ಡಿಕ್ಕಿ ಹೊಡೆದಿತ್ತು. ಇಬ್ಬರು ಪೊಲೀಸರನ್ನ ಡಿಕ್ಕಿ ಹೊಡೆದು ಬೀಳಿಸಿದ ಬಳಿಕ ಕಾರು ಪೊಲೀಸ್ ಜೀಪ್ಗೆ ಕೂಡ ಡಿಕ್ಕಿಯಾಗಿ ನಿಂತಿತ್ತು. ಈ ಸಂದರ್ಭ 2 ವಾಹನಗಳ ಮಧ್ಯೆ ಸಿಲುಕಿಕೊಂಡಂತಹ ಪೊಲೀಸರ ಕಾಲುಗಳು ಜರ್ಜರಿತವಾಗಿದ್ದವು. ಇಬ್ಬರು ಪೊಲೀಸರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಇಬ್ಬರು ಪೊಲೀಸರ ಕಾಲುಗಳು ತೀವ್ರವಾಗಿ ಜರ್ಜರಿತಗೊಂಡ ಕಾರಣ ಒಂದೊಂದು ಕಾಲನ್ನ ಕೆಲವು ದಿನಗಳ ಹಿಂದೆ ಕತ್ತರಿಸಬೇಕಾಗಿ ಬಂದಿತ್ತು. ಇದೀಗ ಸೂರಜ್ ಅವರ ಬಲಕಾಲಿಗೆ 70% ಗಾಯಗೊಂಡಿದ್ದರಿಂದ 3 ಬಾರಿ ಶಸ್ತ್ರಚಿಕಿತ್ಸೆ ಮಾಡಿದರೂ ಕೂಡ ಪ್ರಯೋಜನವಾಗದ ಕಾರಣ 2 ದಿನಗಳ ಹಿಂದೆ ಅದನ್ನು ಕೂಡ ಕತ್ತರಿಸಬೇಕಾಗಿ ಬಂತು. ಹಾಗಾಗಿ ಅವರು 2 ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಸೂರಜ್ ಅವರು ಜಿಲ್ಲಾ ಪೊಲೀಸ್ ಫುಟ್ಬಾಲ್ ತಂಡದ ಆಟಗಾರರು ಕೂಡ ಹೌದು. ಎಳೆಯ ಸರ್ಕಾರಿ ನೌಕರರಾದ ಇವರಿಬ್ಬರ ಚಿಕಿತ್ಸಾ ವೆಚ್ಚವನ್ನ ಕೇರಳ ಗೃಹ ಇಲಾಖೆಯ ಪೊಲೀಸ್ ಕಲ್ಯಾಣ ನಿಧಿಯಿಂದ ಭರಿಸಲಾಗುವುದು ಎಂದು ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ತಿಳಿಸಿದ್ದಾರೆ.